GRK ನಿರ್ಮಾಣದ A.V. ಜಯರಾಜ್ ನಿರ್ದೇಶನದ ಚಲನಚಿತ್ರ ಕುದುಕನ ಮದ್ಮೆ ಜನವರಿ 3 ತಾರೀಕು ಶುಕ್ರವಾರ ಜಿಲ್ಲೆಡೊರ್ಮೆ ಬಿಡುಗಡೆ ಆರೆಂಡು. ಈ ಬಗ್ಗೆ ಸುದ್ದಿಗೋಷ್ಠಿ ತೆರಿಪಾಯಿನ ಚಿತ್ರದ ನಿರ್ದೇಶಕರು ಶ್ರೀ A.V. ಜಯರಾಜ್ ಕುದ್ಕನ ಮದ್ಮೆ ಚಿತ್ರ ಕಾಮಿಡಿ ಫ್ಯಾಮಿಲಿ ಕಥೆನ್ ಪಡೆಯನ ಚಿತ್ರ ಆದಿದ್ದು ಕುಟುಂಬ ಸಮೇತರಾದ ತೂಪಿನ ಚಿತ್ರ ತುಡುವೆರೆಗೆ ಬೋಡಾಯಿನ ಕಾಮಿಡಿ ಫೈಟ್ ಪದ್ಯಲುಂಡು. ಸುರತ್ಕಲ್ ಕಂಡಿಗೆ ಬೀಚ್ ಪೊಳಲಿ ತಣ್ಣೀರು ಬಾವಿ ಸುತ್ತಮುತ್ತ ಚಿತ್ರೀಕರಣ ಆತಂಡು. ಚಿತ್ರ ಜನವರಿ 3 ತಾರೀಕಿಗೆ ಶುಕ್ರವಾರ ಜಿಲ್ಲೆಡೊರ್ಮೆ ಬಿಡುಗಡೆ ಆರೆಂಡು ಪಡೆದದು. ಚಿತ್ರದ ಸಂಪೂರ್ಣ ವಿವರ ಕೊರಿಯಿರ. ಜನವರಿ 3ಕ್ಕೆ ನಾವು ರಿಲೀಸ್ ಮಾಡ್ತಾ ಇದ್ದೇವೆ. ತುಳು ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ನಾವು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇವೆ. ನೀವೆಲ್ಲರೂ ಅದನ್ನು ಸಪೋರ್ಟ್ ಮಾಡಬೇಕು, ಒಳ್ಳೆ ಪಬ್ಲಿಸಿಟಿ ಕೊಟ್ಟು ಈ ಸಿನಿಮಾವನ್ನು ಗೆಲ್ಲಿಸಬೇಕು. ಈ ಸಿನಿಮಾದಲ್ಲಿ ತುಂಬ ಜನರ ಬೆವರಿದೆ. ಅದು ಲೈಟ್ ಬಾಯಿಂದ ಹಿಡಿದು ಡೈರೆಕ್ಟರ್ ತನಕ ಎಲ್ಲರೂ ಒಂದು ಒಟ್ಟಾಗಿ ಒಂದು ಒಳ್ಳೆ ಯೂನಿಟಿಯಲ್ಲಿ ವರ್ಕ್ ಮಾಡಿದ ಕಾರಣ ನಮಗೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ನಮಗೆ ಅನಿಸ್ತಾ ಇದೆ. ಚಿತ್ರದ ನಾಯಕ ನಟೆ ಪೃಥ್ವಿ ಅಂಬಾರ್, ನಾಯಕಿ ಶೀತಲ್ ನಾಯ್ಕ್, ನಟೆ ಅರವಿಂದ ಬೋಳಾರ್, ನವೀನ್ ಡಿ ಪಾಟೀಲ್ ಸುದ್ದಿಗೋಷ್ಠಿಗೆ ಇದ್ದಾರೆ. ಮಸ್ತ್ ಒಂಜರ ವರ್ಷ 2 ವರ್ಷ ಮುಟ್ಟ ಆವಂದು ಬರ್ತದೆ ಈ ಸಿನಿಮಾ ಶೂಟಿಂಗ್. ಅದು ಇದು ಪುನಃ ಕುದುಕನ ಮದ್ಮೆ ಎಡ್ಡೆ ಸಿನಿಮಾ ಮಕ ಹಾಸ್ಯ ಮಸ್ತ್ ಪ್ರಾಧಾನ್ಯತೆ ಕೊಡ್ತಿರ್ದೆ. ಯಾವನ್ನಾಗ మనం పూర కలవేదలు లైక్ పత్రికా మాధ్యమదకలు దృశ్య మాధ్యమదకలు ఇంగ్లే సపోర్ట్ మల్దినకి అంజాద్ నికల్డ కళక్కళిత వినంతి ಏರ್ ಎಂಜಿನನೇ ಪಂಡು ಆ ಪಿಕ್ಚರ್ ಗೆಂದುಂಡಲ್ಲ ಅವು ನಿಖಲ ಸಹಾಯತನ ಮಾತ್ರ ಖಂಡಿತವಾದ್ಲ ಈಗ ಬಡದು ನಿಖಲ ಸಹಾಯ ಖಂಡಿತವಾದ್ಲ ಪಡು. ಈ ಚಿತ್ರದ ವಿಶೇಷತೆ ದಾದಾಂದು ಕೇಂಡ ಈ ಮೂವಿ ಸದನ್ನ ನವೀನ್ ಪಡ್ಲೆಕ್ಕನೆ ಮಲಯಾಳಂ ಮೂವಿದ ಲೆಕ್ಕನೆ ಅಂತೂ ಮಟ್ಟ ಈತ್ ಮೂವಿಡ್ ಆ್ಯಕ್ಟ್ ಮಲ್ತಿ ನೆಕ್ಲ ಜಿಂಜ ಡಿಫ್ರೆಂಟ್ ಉಂಡು. ಬೊಕ್ಕ ಮಾತ ಹಾಸ್ಯ ಕಲಾವಿದರೆಲ್ಲ ನೆಟ್ಟು ಉಳ್ಳೇರು. ಬೊಕ್ಕ ಸಬ್ಜೆಕ್ಟ್ ಅಂತೂ ಸೂಪರ್ ಆದುಂಡು. ಬೊಕ್ಕ ಪೃಥ್ವಿ ಅಂಬರ್ ಮಾತೆಟ್ಲ ಹೀರೋ ಬಂದ ಉಂಡು. ನೆತ್ತ ರೋಲ್ ಅಂತೂ ಡಿಫ್ರೆಂಟ್ ನೆಟ್ಟು